ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಕನ್ನಡ ಚಿತ್ರರಂಗದ ಅಜಾತಶತ್ರು. ಅಪ್ಪು ಅಂದರೆ ಕನ್ನಡ ಚಿತ್ರರಂಗದ ಪ್ರತಿಯೊಬ್ಬರಿಗೂ ಇಷ್ಟ. ಸದಾ ನಗು ಮುಖದಿಂದಲೇ ಎಲ್ಲರನ್ನು ಮಾತನಾಡಿಸುತ್ತಿದ್ದ ಪುನೀತ್ ರಾಜ್ಕುಮಾರ್ ಕಂಡ್ರೆ ಚಿತ್ರರಂಗಕ್ಕೂ ಅಷ್ಟೇ ಗೌರವ. ಏನೋ ಪುನೀತ್ ರಾಜ್ಕುಮಾರ್ ಮತ್ತು ದರ್ಶನ್ ಅವರ ಗೆಳೆತನ ನಿನ್ನೆ ಮೊನ್ನೆದಲ್ಲ, ಬಾಲ್ಯದಿಂದಲೂ ಇಬ್ಬರಿಗೂ ಒಡನಾಟವಿತ್ತು. ದರ್ಶನ್ ತಂದೆ ತೂಗುದೀಪ ಶ್ರೀನಿವಾಸ ಅವರು ಅಣ್ಣವರ ಚಿತ್ರಗಳಲ್ಲಿ ನಟಿಸುತ್ತಿದ್ದರಿಂದ ಪರಿಚಯವಿತ್ತು. ದರ್ಶನ್ ನಾಯಕ ನಟರಾಗಿ ಚಿತ್ರರಂಗಕ್ಕೆ ಕಾಲಿಟ್ಟಾಗ ಇಬ್ಬರ ಸ್ನೇಹ ಇನ್ನಷ್ಟು ಗಾಢವಾಗಿತ್ತು. ಮೇಲ್ನೋಟಕ್ಕೆ ದರ್ಶನ್ ಹಾಗೂ ಪುನೀತ್ ಕಾಂಪಿಟೇಟರ್ ಅಂತೆ ಎಲ್ಲರಿಗೂ ಅನಿಸ್ತಿತ್ತು. ಆದರೆ ದರ್ಶನ್ ಮತ್ತು ಅಪ್ಪು ಇಬ್ಬರು ಸ್ನೇಹಿತರಂತೆ ಇದ್ರು. ಇತ್ತೀಚೆಗೆ ಇಬ್ಬರ ಭೇಟಿ ಕಡಿಮೆ ಆಗಿರ್ಬೋದು, ಆದರೆ ಸೋದರರಂತೆ ಇದ್ರು. ಈ ಕಾರಣಕ್ಕೆ ಪುನೀತ್ ರಾಜ್ಕುಮಾರ್ ನಿಧನದ ಸುದ್ದಿ ಕೇಳಿದ ಕೂಡಲೇ ದರ್ಶನ್ ತುಂಬಾನೇ ಡಿಸ್ಟರ್ಬ್ ಆಗಿದ್ರು. ಕ್ರಾಂತಿ ಸಿನಿಮಾದ ಚಿತ್ರೀಕರಣದಲ್ಲಿದ್ದ ದರ್ಶನ್ಗೆ ಅಪ್ಪು ಅವರ ನಿಧನದ ಸುದ್ದಿ ತಿಳಿದಾಗ ಅವರ ಪ್ರತಿಕ್ರಿಯೆ ಹೇಗಿತ್ತು, ಅಂದು ದರ್ಶನ್ ತೆಗೆದುಕೊಂಡ ನಿರ್ಧಾರ ಏನು, ಇವೆಲ್ಲವನ್ನು ಕ್ರಾಂತಿ ಚಿತ್ರದ ನಿರ್ಮಾಪಕಿ ಶೈಲಜಾ ನಾಗ್ ವಿವರಿಸಿದ್ದಾರೆ. ಅಕ್ಟೋಬರ್ 29ರಂದು ಕ್ರಾಂತಿ ಚಿತ್ರದ ಚಿತ್ರೀಕರಣ ಎಂದಿನಂತೆ ಶುರುವಾಗಿತ್ತು. ಶೂಟಿಂಗ್ ಶುರುವಾಗಿ ಕೆಲವೇ ದಿನಗಳಾಗಿದ್ದರಿಂದ ದೊಡ್ಡ ತಾರಾಗಣವೇ ನೆರೆದಿತ್ತು. ನಿರ್ದೇಶಕ ವಿ ಹರಿಕೃಷ್ಣ ಚಿತ್ರೀಕರಣಕ್ಕೆ ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿದ್ರು. ಈ ವೇಳೆ ನಮ್ಮ ಸೆಟ್ಟಿನಲ್ಲಿ ಕೆಲಸ ಮಾಡುವ ಹುಡುಗ ಬಂದು ಪುನೀತ್ ಸರ್ಗೆ ಹೃದಯಾಘಾತವಾಗಿದೆ ಎಂದು ಹೇಳಿದ. ನಾನು ಅಲ್ಲೇ ಮೇಕಪ್ ಹಚ್ಚಿ ಶೂಟಿಂಗ್ಗೆ ರೆಡಿಯಾಗಿದ್ದ ದರ್ಶನ್ ಅವರ ಕಡೆ ಓಡಿದೆ. ಅಷ್ಟೊತ್ತಿಗಾಗಲೇ ದರ್ಶನ್ ಸೆಟ್ಟಿನಲ್ಲಿ ಇರಲಿಲ್ಲ. ಅವರಿಗೆ ಆಗಲೇ ವಿಷಯ ತಿಳಿದು ಮೇಕಪ್ ತೆಗೆದು ಆಸ್ಪತ್ರೆ ಕಡೆ ಹೊರಟಿದ್ರು. ಏನೋ ಖಾಸಗಿ ವಾಹಿನಿಗಳಲ್ಲಿ ಪುನೀತ್ ರಾಜ್ಕುಮಾರ್ ಅವರಿಗೆ ಹೃದಯಾಘಾತ ಅಂತ ಬರ್ತಾ ಇತ್ತು. ಆದರೆ ದರ್ಶನ್ ಅವರಿಗೆ ಏನೋ ಸರಿಯಿಲ್ಲ ಅನ್ನೋದು ಗೊತ್ತಾಗಿತ್ತು. ಹೀಗಾಗಿ ತಕ್ಷಣವೇ ಶೂಟಿಂಗ್ ಸೆಟ್ಟಿನಿಂದ ಸೀದಾ ಆಸ್ಪತ್ರೆಗೆ ಹೊರಟಿದ್ರು. ಆಗಲೇ ಅವರಿಗೆ ಸುಳಿವು ಸಿಕ್ಕಿ ತುಂಬಾನೇ ನೊಂದುಕೊಂಡಿದ್ರು. ಅವರನ್ನು ಹೇಗೆ ಮಾತನಾಡಿಸಬೇಕು ಅಂತಲೇ ಗೊತ್ತಾಗ್ತಿರ್ಲಿಲ್ಲ. ನಾನು ಹತ್ತಿರ ಹೋಗಿ ಪುನೀತ್ ಅವರಿಗೆ ಹೃದಯಾಘಾತ ಆಗಿರುವ ವಿಷಯ ತಿಳಿಸಿದಾಗ ಅವರಿಗೆ ಅದಾಗಲೇ ಅಪ್ಪು ಅಗಲಿದ್ದು ಗೊತ್ತಾಗಿತ್ತು ಎಂದು ಶೈಲಜಾ ನಾಗ್ ವಿವರಿಸಿದ್ರು. ಅಪ್ಪು ನೋಡಲು ಆಸ್ಪತ್ರೆಗೆ ಹೋಗುವ ಮುನ್ನ ನನ್ನನ್ನು ಕರೆದು ಒಂದು ಮಾತು ಹೇಳಿದ್ರು. ಇಡೀ ಚಿತ್ರರಂಗ ಶೋಕದಲ್ಲಿದೆ, ತಕ್ಷಣವೇ ಸಿನಿಮಾ ಚಿತ್ರೀಕರಣವನ್ನು ನಿಲ್ಲಿಸಿ. ಹೀಗಾಗಿ ಪುನೀತ್ ಪುಣ್ಯ ಸ್ಮರಣೆ ಮುಗಿಯುವವರೆಗೂ ಕ್ರಾಂತಿ ಚಿತ್ರೀಕರಣ ಮಾಡುವುದು ಬೇಡ. 12 ದಿನಗಳ ಬಳಿಕ ಕ್ರಾಂತಿ ಚಿತ್ರೀಕರಣದ ಬಗ್ಗೆ ಯೋಚನೆ ಮಾಡೋಣ ಅಂತ ಹೇಳಿದ್ರು. ಅದರಂತೆ ಚಿತ್ರೀಕರಣವನ್ನು ನಿಲ್ಲಿಸಿದ್ದೇವೆ ಎನ್ನುತ್ತಾರೆ ಕ್ರಾಂತಿ ಚಿತ್ರದ ನಿರ್ಮಾಪಕಿ ಶೈಲಜಾ ನಾಗ್. ಮಾರನೇ ದಿನ ಬೆಳಗ್ಗೆ ಶೈಲಜಾ ನಾಗ್ ಮತ್ತೆ ದರ್ಶನ್ ಅವರನ್ನು ಭೇಟಿ ಮಾಡಿದ್ರು. ಆಗಲೂ ನಾವಿಬ್ಬರು ಅಣ್ಣ ತಮ್ಮಂದಿರಂತೆ ಇದ್ದೆವು. ಇಂದು ಇದ್ದವರು ನಾಳೆ ಇಲ್ಲ ಅಂದರೆ ಏನು ಅಂತ ಪುನೀತ್ ರಾಜ್ಕುಮಾರ್ ಅವರ ನಿಧನವನ್ನು ಮತ್ತೆ ನೆನೆದು ಬೇಸರ ಪಟ್ರು ಅಂತ ಆ ಕಹಿಗಳಿಗೆಯನ್ನು ಶೈಲಜಾ ನಾಗ್ ನೆನಪಿಸಿಕೊಂಡ್ರು. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.